ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೊಕ್ಕೆಡೆದುಕೊಂಡು ಹೊಸಕೊರಲ ಇನ್ನಿತ ಸುದ್ದಿ ಗೊಂಚಲು ಶುರು ಮಾಡ್ತೊಂದುಲ್ಲ. ಸುದ್ದಿ ಗೊಂಚಲಿಗೆ ಸ್ವಾಗತ. ಉಳ್ಳಾಲ ವಲಯ ಬಂಟರ ಸಂಘದ ತಲಪಾಡಿ ಗ್ರಾಮ ಬಂಟರ ಸಂಘದ ಮುತಾಲಿಕೆಡು ತಲಪಾಡಿ ವಿವೇಕಾನಂದ ಗೊಬ್ಬುದಂಗನಡು ಐತಾರ ಇಡೀ ದಿನ ನಡತನ ಬಂಟರ ಗೊಬ್ಬುದ ಪಂತ 2023 ಬೈಯಾಗ ಮುಗಿತವಾಂಡು. ಉಳ್ಳಾಲ ವಲಯ ಬಂಟರ ಸಂಘದ ತಲಪಾಡಿ ಗ್ರಾಮ ಬಂಟರ ಸಂಘದ ಮುತಾಲಿಕೆಡು ಅಟಣೆ ಮಲ್ತಿನ ಬಂಟೆರೆ ಗೊಬ್ಬುದ ಪಂತ ಐತಾರ ಕಾಂಡೆರ್ದು ಬಯ್ಯ ಮುಟ್ಟ ತಲಪಾಡಿ ವಿವೇಕಾನಂದ ಗೊಬ್ಬುದಂಗಣ ನಡೆದನು. ಬಾರಿ ಪೈಪೋಟಿದ ಹಗ್ಗ ಜಗ್ಗಾಟ ಪಂತೊಲು ಮಾತೆರಲ ಗೇನವೈತಂಡು. ಬೈಯಡ ಅಟಣೆ ಮಲ್ತಿನ ಮುಗಿತಲದಲ್ಲಿ ಹೆಸರು ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಚಲ್ ಮಲಬಿರಿರಾದ ಪಾಲ್ಪಡೆದು ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರು ಚಂದ್ರಹಾಸ್ ಟಿ ಶೆಟ್ರ್, ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಮಾಜಿ ಅಧ್ಯಕ್ಷರು ತಲಪಾಡಿ ರೈ ಮಹಲ್ದ ರಾಮ್ ಮನೋಹರ್ ರೈ, ಉಳ್ಳಾಲ ವಲಯ ಬಂಟರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು, ಬಂಟ್ವಾಳ ಬಂಟರ ಸಂಘದ ಕೋಶಾಧಿಕಾರಿ ಲಯನ್ ಲೋಕೇಶ್ ಶೆಟ್ಟಿ ನಾರ್ಲಗುತ್ತು, ತಲಪಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಸುರೇಶ್ ಆಳ್ವ ಸಾಂತೆಗುತ್ತು, ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ವೈಭವ್ ಶೆಟ್ಟಿ ನಾರ್ಲ ತಲಪಾಡಿ, ಉಳ್ಳಾಲ ವಲಯ ಬಂಟರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಪ್ರದೀಪ್ ಕಿಲ್ಲೆ ಮೇಗಿನ ಪಂಜಾಳಗುತ್ತು, ಜಿಲ್ಲಾ ಮಟ್ಟದ ಕೃಷಿಕ ಪ್ರಶಸ್ತಿ ಪುರಸ್ಕೃತ ನಿರಂಜನ್ ಸೇಮಿತಾ ಬೆಳ್ಳೂರು ಇಂಚಿತಿ ಪ್ರಮುಖರು ಮಲ್ಲವಿನರಾದ ಪಾಲ್ಪಡೆದು ಗೆಂದಿನ ತಂಡಗ ಇನಾಮ್ಲ ನೊಪ್ಪಿಯಾದ ತಲಪಾಡಿ ಗ್ರಾಮ ಬಂಟರ ಸಂಘದ ಕಾರ್ಯಚಟುವಟಿಕೆಗೆ ಅಭಿನಂದನದ ಪಾತ್ರ ಪಂಡೇರು. ಪ್ರಥಮ ಸ್ಥಾನ ಪಡೆಯುತ್ತಿನ ಸೋಮೇಶ್ವರ ತಂಡ ಶಾಶ್ವತ ಟ್ರೋಫಿ ಅಂಚನೆ ನಗದು 15,000. ತಲಪಾಡಿ ತೃತೀಯ ಸ್ಥಾನಿ ತಲಪಾಡಿ ಕೋಟೆಕಾರ, ದ್ವಿತೀಯ ಸ್ಥಾನಿ ಕೋಟೆಕಾರ ಗ್ರಾಮ ಸಮಿತಿ. ಮುಂದೆ ಬೋಳಿಯಾರ್ ಗ್ರಾಮ ಸಮಿತಿ, ಬೋಳಿಯಾರ್ ಗ್ರಾಮ ಸಮಿತಿ ದ್ವಿತೀಯ ಸ್ಥಾನಿ ಉಳ್ಳಾಲ ಗ್ರಾಮ ಸಮಿತಿ, ಪ್ರಥಮ ಸ್ಥಾನಿ ಹಗ್ಗ ಜಗ್ಗಾಟದೆ ವಿಜಯ ಅನಂತನಂತ ಸೊಲ್ಮೆ ಅಭಿನತೆ ಶುಭ ವಂದನೆ ಗ್ರಾಮ ಸಮಿತಿ ಅನಂತನಂತ ಧನ್ಯವಾದಗಳು.
ಈ ಸಂಘಟನೆ ಪ್ರಾರಂಭ ಮಲ್ತಿನ ಆಣಿದ ಅಧ್ಯಕ್ಷರೆಡ್ದು ಇತೊರ್ತು ಮುಟ್ಟದ ಅಧ್ಯಕ್ಷರ ನಕಲು ನಿರಂತರವಾದ ಐತ ಪಿರವಳು ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಲ್ತೊಂದು ಬರೋದಿಲ್ಲ ಐದು ಒಟ್ಟಿಗೆ ಆಗಲ ಪದಾಧಿಕಾರಿನ ತಂಡ ಈ 22 ವರ್ಷ ನಿರಂತರವಾದ ಈ ಸಮಾಜವನ್ನು ಕಟ್ಟೊಂದು ಸಮಾಜದ ಕಷ್ಟಡು ನಕಲೆ ಇನ್ನು ನಮ್ಮ ವೇದಿಕೆ ಎಡ್ತುಯ್ಯ ವೈದ್ಯಕೀಯದ ನೆರವು ಅಗತ್ಯತೆ ನಕಲಿಗೆ ದುಡ್ಡು ಪಟ್ಟು ನಂಚಿನ ಕಲ್ತು ದಿನ ಕಲ್ಪುನ ಜೋಕಲಿಗೆ ಸಹಕಾರ ಕೊರ್ಪು ನಂಚಿನ ಮಲಮಲ್ಲ ಮಟ್ಟದ ಸಹಕಾರಗಳು ಈ ಸಂಘದ ಮುಖಾಂತರ ನಿರಂತರವಾದ ನಡ್ತದೆ ಇಂದು ಸಂಘಡು ದುಡ್ಡು ಇದ್ದದ್ದು ಕೊರ್ಪುಣೆತ್ತ ಸಂಘಡು ಒವೇ ಒಂಜಿ ಆಸ್ತಿ ಅತ್ತಂಡ ಆರ್ಥಿಕವಾದ ವ್ಯವಸ್ಥೆ ನಮ್ಮ ಈ ಸಂಘಡ್ದಿಂಚಿ ಎತ್ತಿನ ಕಡೆ ನಟದು ಇಜ್ಜನಗಳಿಗೆ ಪಟ್ಟಣಂಚಿನ ಮಲ್ಲ ಮಹತ್ ಕಾರ್ಯ ಈ ಸಂಘದ ನಿರಳುಪುಡು ಇನಿ ಏರು ಈ ಸಂಘದ ಮುಖಾಂತರ ಪ್ರಯೋಜನ ಪಡೆಪರ ನಿಕುಲು ಈ ಸಂಘವನ್ನು ಮರೆಪಡೆ ಈ ಸಮಾಜವನ್ನು ಮರೆಪಡೆ ದುಂಬದ ದಿನೊಟ್ಟು ನಿಕುಲ್ಲ ಜೋಕಲಿಗೆ ಅನ್ಪನ್ಪಿಡಿದ ಅದ ಬಂಡ ನಿಕುಲ್ಲ ಮಲ್ಲ ಉದ್ದಿಮೆನ ವ್ಯವಹಾರನ ಮಲ್ಪುನ ಸಂದರ್ಭ ಬರ್ಪಡು ಆ ಸಂದರ್ಭದ ನಿಖಿಲೆಗೆ ಇಂಥ ದಿನೊಟ್ಟು ಸಹಕಾರ ಕೊಡ್ತಿನ ಸಂಘದ ಒಟ್ಟಿಗೆ ಆಣಿದ ದಿನೊಟ್ಟು ನಿಖಿಲ್ನ ಲೆಕ್ಕನೆ ಕಷ್ಟಡುಪುನ ಏರು ವ್ಯಕ್ತಿಲು ಉಳ್ಳೇರ ಜೋಕಲು ಉಳ್ಳೇರ ಅಕಲೆಗೆ ಸಹಕಾರ ಮಲ್ಪುನಂಚಿನ ನಿಖಲ್ನ ಒಂಜಿ ಆದಾಯದ ಒಂಜಿ ಎಲ್ಲಿಯ ಪರ್ಸೆಂಟೇಜಿನ ನಮ್ಮ ಸಮಾಜಕ್ಕೆ ಗೊತ್ತಿನಂಚಿನ ಒಂಜಿ ಬೇಲೆನ ಮಲ್ಪುಲೆ ಪನ್ಪಿನ ಪಾತ್ರನು ಪನೊಂದು ವಲಯದ ಮಟ್ಟೋಡು ಆಪಿನ ಕಾರ್ಯಕ್ರಮ ತಾಲೂಕು ಮಟ್ಟೋಡು ಆಪಿನಂಚಿನ ಕಾರ್ಯಕ್ರಮ ಜಿಲ್ಲಾ ಮಟ್ಟಡಂಚಿನ ಕಾರ್ಯಕ್ರಮ 14 ಗ್ರಾಮದ ನಮ್ಮ ಸಮಾಜದ ಜೋಕುಲಿನ ಜವನನ್ನು ಸೇರಿಸ ಒಂದು ಈ ಒಂಜಿ ಕ್ರೀಡಾ ಕೂಟನು ಏರ್ಪಾಡು ಮಾಡ್ತಾರೆ ಸುಮಾರು ಜನ ಭಾಗವಹಿಸಿದ ನಕಲೆ ಮಾತರೆಗಳ ಬಹುಮಾನ ತಿಕ್ಕುಜಿ ಬಂಡದ ನಿಖಲೆಗಳು ಗೊತ್ತುಂಡು ತಿಕ್ಕದಿ ನಕಲೆಗೆ ಅಭಿನಂದನೆ ಸಲ್ಲಿಸ ಒಂದು ಏರು ತಿಕ್ಕದಿಜ ಅಕುಲು ಪೋಡಿಯರ ಬಲ್ಲಿ ಬೇಜಾರ ಮಲ್ಪರ ಬಲ್ಲಿ ಇನಿತ್ತ ಸೋಲು ದುಂಬುದ ಗೇಲಿಗೆ ನಾಂದಿಯಾದ ಬರ್ಪುಡು ಪ್ರಯತ್ನ ಮಲ್ಪುಲೆ ತಲಪಾಡಿ ಬಂಟರ ಸಂಘದ ಅಧ್ಯಕ್ಷರು ಸುಧಾಕರ್ ಅಡ್ಯಂತಾಯ ಗುರ್ಕಾರ್ಮನ್ನು ವಹಿಸುತ್ತಿದ್ದಾರೆ. ಗೊಬ್ಬಡ ಪಂತಗೂ ವಲಯದ 14 ಗ್ರಾಮದ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿಗಳು ಬರ್ತದೆ ಈ ಕಾರ್ಯಕ್ರಮವನ್ನು ಯಶಸ್ವಿಮಂತ ಕೊಡ್ತಾರೆ. ನಿಖಿಲೆಗೆ ಎಂಕನ ತಲಪಾಡಿ ಗ್ರಾಮದ ಪರವಾದ ಅನಂತ ಧನ್ಯವಾದ. ಅಂಚೆನೆ ನಮ್ಮ ಗೊಬ್ಬುದ ಪಂತ ನಮ್ಮ ಒಂದು ಕಾಂಪಿಟೇಷನ್ ಅತ್ತಿ ನಮ್ಮ ಒಂಜಿ ಸೌಹಾರ್ದಡು ಅತ್ತಂಡ ಒಂಜಿ ಎಡ್ಡ ರೀತಿ ಒಟ್ಟಿಗೆ ಅಂಚಾದ ಪುನಗ ಅದಿಗಲು ಮಾತಾಡಲು ಬತ್ತು ಸಹಕಾರ ಕೊಡ್ಲಿಕ್ಕೆ ಅನಂತ ಧನ್ಯವಾದ ಪಂಡೊಂದು ದುಮ್ಮದ ದಿನಕುಲೆಡೆ ನಮ್ಮ ನನಲಾತಿ ಕೆಲವ ಕಾರ್ಯಕ್ರಮವನ್ನು ಆಯೋಜನೆ ಮನ್ಪುಗ ಪಂಡೊಂದು ಕೋಶಾಧಿಕಾರಿ ಅಶ್ವಿತಾ ಜೀವನ್ ಶೆಟ್ಟಿ ಸಭೆ ನೆತ್ಕೊಂಡಿರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ ನಾರ್ಲಾ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಉಳ್ಳಾಲ ವಲಯ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೇಲಾಂಟ ಸಭೆ ಸುಧಾರಿಕೆ ಮಲ್ತೇರು. ಸಾಂಸ್ಕೃತಿಕ ವಿಭಾಗದ ಸಂಚಾಲಕರು ರಿತೇಶ್ ಶೆಟ್ಟಿ ಸೊರ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಐತಾರ 34ನೇ ದಿನದ ಸಂಧ್ಯಾ ಭಜನೆ ಕಾವೂರು ಬಲ್ಪುಗುಡ್ಡದ ಶ್ರೀ ನವಶಕ್ತಿ ಭಜನಾ ಮಂಡಳಿದಕ್ಕಲು ನಡಪಾದ ಕೊರಿಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಐತಾರ 34ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತರು. ವಕೀಲರು ಶ್ರೀ ಆನಂದ್ ಜಿಪಿ ಬೊಕ್ಕ ಇಲ್ಲದಕ್ಲು ಪಿಲಾರ್, ಶ್ರೀಮತಿ ಪ್ರಭಾ ಬೊಕ್ಕ ಶ್ರೀ ವಿಠಲ್ ಗುರುನಗರ ಕುಂಪಲ, ಶ್ರೀಮತಿ ರಾಜೇಶ್ವರಿ ಬೊಕ್ಕ ಶ್ರೀ ಜಯಪ್ರಕಾಶ್ ಮಾಡೂರು, ಶ್ರೀಮತಿ ಸುಪ್ರಿಯಾ ಬೊಕ್ಕ ಶ್ರೀ ಶ್ರೀಕಾಂತ್, ಕುಮಾರಿ ತನಿಷಾ ನಿಸರ್ಗ ಕುಂಪಲ, ಶ್ರೀಮತಿ ದಾಕ್ಷಾಯಿನಿ ಬೊಕ್ಕ ಶ್ರೀ ಲೋಕೇಶ್ ಭಟ್ನಗರ, ಶ್ರೀಮತಿ ಉಷಾ ಬೊಕ್ಕ ಶ್ರೀ ಆನಂದ್ ಭವಿತ್ ಕುಂಪಲ, ಶ್ರೀಮತಿ ವಿಜಯಲಕ್ಷ್ಮಿ ಬೊಕ್ಕ ಶ್ರೀ ದೇವದಾಸ್ ನಿಸರ್ಗ ತುಡಾರ್ ಬೆಳಗಾಯರು.
ಸೂರ್ಯದೇವರು ತನ್ನ ಬಾಲಮಂಡಲನ್ನು ಕಂತದು ಚಂದ್ರದೇವರು ಉದಿಪ ರಚನ ಬರುತ್ತನು ನಮ್ಮ ಗುದೋಲಿ ಮುಹೂರ್ತ ಅಂತ ಬಂತ ಹೆಚ್ಚಿತಿ ಗುದೋಲಿ ಮುಹೂರ್ತ ಉಭಯ ಕಾರ್ಯಕ್ರಮ ಅಸ್ತುಪಣ ದೇವನ ನಮಗ ಆಶೀರ್ವಾದ ತಿಕ್ಕೊಳ್ಗೆ ಇಂಚಿತಿ ಸೇರಿನಂಚನೆಗೆ ಸರಿಸುಮಾರು ಎನ್ಮ ಗಣ್ಯ ನಗಲು ದಂಪತಿ ಸಮೇತವಾದ ಸೇವನ ಮೂಲಕ ಈ ಕ್ಷೇತ್ರಕ್ಕೆ ಸಾನ್ನಿಧ್ಯ ವೃದ್ಧಿ ಮಲ್ಪನಂಚನ ವಿಶೇಷമായ ನಚನ ಮಾನಾಗತಿಗೆ ತಿಂಜಿನಂಚನ ಇದ್ದ ಯೋಜಿ ಗಣ್ಯರಿಗೆ ಮಾತೆರೆಗಳ ಈ ಸ್ಥಾನವಾಡಿಗೆ ಇದು ನಿನಂದು ಬರ್ಲಾರೆ ಈ ಚಾವಡಿನ ಕುರಿತು ಕೊರದು ಜಾನಾದಿಗಳು ಪುನಃ ಪಂಚ ಅಟ್ಟಿಡು ಪುನಚನ ಜಾನಾದಿಗಳು ನಿನದಿಪಣ ಅಲ್ಲದ ಕಾರ್ಯಕ್ರಮ ಶುಭ ಆರಂಭದ ಹೆಗ್ಗೆ ಕೊರಡು ಪಣದ ವಿನಂತಿ ಮಾಡ ಶ್ರೀಮತಿ ವಿಜಯಲಕ್ಷ್ಮಿ ದೇವದಾಸ್ ನಿಸರ್ಗ ಈ ಸಂದರ್ಭಗಳು ನಮ್ಮೊಟ್ಟಿಗೂ ಕ್ಷಮತಿಲ್ಲ ಒಂದು ನಿಮಿಷ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ದೇವದಾಸ್ ನಿಸರ್ಗ ದಂಪತಿನಗಳ ಈ ಕ್ಷೇತ್ರದ ಬಿಂದು ಪ್ರೀತಿದಿದ್ದು ಅಪಾರ ಪ್ರೀತಿದಿದ್ದು ಈ ಎಪ್ಪಲ ಕ್ಷೇತ್ರದ ಮಂచి ಭಕ್ತರಾದ ನಮ್ಮೊಟ್ಟಿಗುಳ್ಳರು ನಿಸರ್ಗ ಲೇಔಟ್ ಉಪನಂಚನ ಶ್ರೀಮತಿ ವಿಜಯಲಕ್ಷ್ಮಿ ಬಕ್ಕ ಶ್ರೀ ದೇವದಾಸ್ ನಿಸರ್ಗ ದಂಪತಿನಗಳ ಕ್ಷೇತ್ರದ ಪರವಾದ ಆತ್ಮೀಯವಾದ ಎದುಕೊನದಲ್ಲ ಶ್ರೀಮತಿ ವಿಜಯಲಕ್ಷ್ಮಿ ಬಕ್ಕ ಶ್ರೀ ದೇವದಾಸ್ ನಿಸರ್ಗ ಶ್ರೀಮತಿ ವಿಜಯ ಅವಿರ್ದ ಬೊಕ್ಕ ಕಾವೂರು ಬೋಲ್ಪುಗುಡ್ಡೆ ಶ್ರೀ ನವಶಕ್ತಿ ಭಜನಾ ಮಂಡಳಿದಕ್ಲು ಭಜನಾ ಕಾರ್ಯಕ್ರಮನ ನಡಪಾತ್ ಕೊರಿಯರು ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಒಳಪೇಟೆ ಶ್ರೀ ವಿಠೋಬಾ ರುಕ್ಮಾಯಿ ಭಜನಾ ಮಂದಿರದ 75ನೇ ವಾರ್ಷಿಕ ಭಜನಾ ಮಂಗಳೋತ್ಸವ ಐತಾರ ಇಡೀ ದಿನ ನಡೆತದು. ರಾತ್ರಿ ಮಹಾಪೂಜೆಡು ಮುಗಿತಲಾಂಡು.
ತೊಕ್ಕೋಟು ಉಲ್ಲಂಪೇಟೆಡ್ ಅಮೃತ ಮಹೋತ್ಸವದ ಸಂಭ್ರಮನ ಆಚರಿಸಾದ ದುಂಬರಿಯೊಂದುಪ್ಪುನ ಶ್ರೀ ವಿಠೋಬ ರುಕ್ಮಾಯಿ ಭಜನಾ ಮಂದಿರದ 75ನೇ ವಾರ್ಷಿಕ ಭಜನಾ ಮಂಗಳೋತ್ಸವ ಐತಾರ ಇಡೀ ದಿನ ನಡೆದನು. ಐತಾರ ಕಾಂಡೆ ಸೂರ್ಯೋದಯಗ್ ತುಡರ್ ಬೆಳಗಾದ ಭಜನಾ ಸಂಕೀರ್ತನೆ ಶುರುವಾಂಡು. ರಾತ್ರಿ 12 ಗಂಟೆ ಮುಟ್ಟ ಪರಿಸರದ ಬೇತೆ ಬೇತೆ ಭಜನಾ ಮಂಡಳಿ ಸದಸ್ಯರಿರ್ದು ಭಜನಾ ಸಂಕೀರ್ತನೆ ನಡೆದದು. ರಾತ್ರಿಡು ಮಂಗಳಾಚರಣೆ ನಡೆದನು. ಭಜನಾ ಮಂಗಳಾಚರಣೆಯಾದ ಮಹಾಪೂಜೆ ನಡೆದನು.
ಶ್ರೀ ವಿಠೋಬ ರುಕ್ಮಾಯಿ ಭಜನಾ ಮಂದಿರದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನೂತ್ತೆನ್ಮ ದಿನತ್ತ ಸಂಧ್ಯಾ ಭಜನೆ ಸೋಮವಾರಕ್ಕೆ 35ನೇ ದಿನಕ್ಕೆ ದುಂಬರಿದಿಂದು ತೊಕ್ಕೋಟು ಒಳಪೇಟೆದ ಶ್ರೀ ವಿಠೋಬ ರುಕ್ಮಾಯಿ ಭಜನಾ ಮಂದಿರದ ಸದಸ್ಯರು ಸೋಮವಾರ 35ನೇ ದಿನತ್ತ ಬಯ್ಯದ ಸಂಧ್ಯಾ ಭಜನೆ ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಸೋಮವಾರ ನಡೆದಿನ 35ನೇ ದಿನದ ಸಂಧ್ಯಾ ಭಜನೋತ್ಸವಕ್ಕೆ ಶ್ರೀಮತಿ ದೇವಕಿ ಶ್ರೀ ಬಿ ನಾರಾಯಣ್ ಕುಂಪಲ, ಶ್ರೀಮತಿ ಮುರುಗೇಶ್ವರಿ ಶ್ರೀ ರಾಮಲಿಂಗ ಕಾವೂರು, ಶ್ರೀಮತಿ ಜಲಜಾಕ್ಷಿ ಬೊಕ್ಕ ಶ್ರೀ ಅಮರ್ನಾಥ್ ಮಾಡೂರು, ಶ್ರೀಮತಿ ಹರಿನಾಕ್ಷಿ ಬೊಕ್ಕ ಶ್ರೀ ಜಗದೀಶ್ ಗುರುನಗರ ಕುಂಪಲ, ಶ್ರೀಮತಿ ಲಲಿತಾ ಬೊಕ್ಕ ಶ್ರೀ ಪದ್ಮ ಎಸ್ ಚಿತ್ರಾಂಜಲನಗರ ಕುಂಪಲ, ಶ್ರೀಮತಿ ನಿಶಾ ಬೊಕ್ಕ ಶ್ರೀ ರಾಜೇಶ್ ಯಶ್ವಿನ್ ಸಾನ್ವಿಕ್ ನಿಸರ್ಗ, ಕುಮಾರಿ ಹರ್ಷಿತಾ ಶೆಟ್ಟಿ ಬೊಕ್ಕ ಕುಮಾರಿ ಮೋಕ್ಷಾ ಶೆಟ್ಟಿ ವಿದ್ಯಾನಗರ ಕುಂಪಲ, ಶ್ರೀಮತಿ ನಾಗರತ್ನ ಶ್ರೀ ಕುಶಾಲಪ್ಪ ವಿದ್ಯಾನಗರ ಕುಂಪಲ, ಶ್ರೀಮತಿ ಪ್ರೇಮ ಬೊಕ್ಕ ಶ್ರೀ ಗಿರೀಶ್ ಕುಜುಮಗದ್ದೆ ತುಡರ್ ಬೆಳಗಾಯರು. ಭಜನಾ ಸೇವೆ ವಿಠೋಬ ರುಕ್ಮಾಯಿ ಮಂದಿರ ತೊಕ್ಕೋಟು ಮುಗ್ಲೇರು.
ಕೊಪ್ಪಡು ಶ್ರೀ ವಿಠೋಬಾ ರುಕ್ಮಾಯಿ ಮಂದಿರದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾದ ಕೊರಿಯರು. ಮುಖ್ಯದ ಬಂಧುಲೆ ಇಡಗ ಪೊಸಕೊಳದ ಇನಿತ ಸುದ್ದಿ ಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪಲ ತೋಂದುಪ್ಲೆ ಪೊಸಕೊರಲ್ 24x7.